ಮಾತೆರೆಗಳು ಸೊಲ್ಮೆಲು ತುಳುವನಾಡದ ಬೇತೆ ಬೇತೆ ಕಡಿಟ್ ನಡಪನಂಚಿತ್ತಿನ ವಿಚಿತ್ರ ವಿಸ್ಮಯದ ಕಥೆಗಳನ್ನು ಮೊಡೆದು ನಿಕಲ ದುಬ್ಬದಿ ಗಿಡಿದಿಪ್ಪಿನಂಚಿತ್ತಿನ ನಮ್ಮ ಟಿವಿದ ಪ್ರಯತ್ನನೇ ಎಲ್ಲಾ ಕಥೆನೆ ಇನಿತ್ತ ಈ ಎಲ್ಲಾ ಕಥೆ ನಡು ಒಂಜಿ ವಿಶೇಷವಾದ ಜಾಗ ನಿಕಲೆಲ್ಲ ತೊಂಬೋದಿಲ್ಲ ಬಲೆ ಈ ವಿಶೇಷವಾದ ಕಥೆನ ತೋರಿ ಊರಂಜಿ ದೇವಸ್ಥಾನ ಉಂಡು ಅವು ಇನಿಕೋಡದ ದೇವಸ್ಥಾನತ್ತು ದಲ 100 ವರ್ಷದ ಆ ಶತಮಾನದ ಇತಿಹಾಸಲತ್ತು ಸಾವಿರ ವರ್ಷದ ಇತಿಹಾಸ ಉಂಡು ಪನ್ನಂಚಿತ್ತಿನ ನಂಬುಲಿಗೆಲ್ಲ ಉಂಡು ಅದು ಮಾತ್ರ ತಂದೆ ಎತೋ ಯುಗೋರ್ದು ದುಂಬೆ ಈ ದೇವಸ್ಥಾನ ಇತ್ತಿನ ಪನ್ನಂಚಿತ್ತಿನ ಕಥೆಲ ಉಂಡು ಅಂಚಿತ್ತಿನ ಒಂಜಿ ವಿಶೇಷವಾದ ದೇವಸ್ಥಾನದ ಕಥೆನೇ ನಮ್ಮ ಇನ್ನಿತ್ತ ಎಲ್ಲ ಕಥೆ. ಈ ದೇವಸ್ಥಾನಪ್ಪನು ನೀರ್ದ ನಡುಟು ಸುತ್ತಲ ನೀರುಂಡು ನೀರ್ದ ನಡುಟು ದೇವಸ್ಥಾನ ಉಂಡು. ಆ ದೇವಸ್ಥಾನಕ್ಕೂ ಪೋರೆ ಒಂದು ಪೊರ್ಲುದ ವ್ಯವಸ್ಥೆ ಎಲ್ಲ ಉಂಡು. ವಿಶೇಷದಾದಂಥ ಪಂಡ ಆ ನೀರಿಡು ಒಂಜಿ ಮೊಸಳೆಲ್ಲ ಉಂಡು. ಮೊಸಳೆಂದು ಪನಿಪೆಟ್ಟಿಗೆ ಜನಕ್ಕಲು ಪೋರೆ ಪೋಡಿವರು ಅಂಡ ಈ ಜಾಗಗೆ ಏರ್ಲ ಪೋಡಿ ಅಂದೆ ಸೀದಾ ದೇವಸ್ಥಾನದ ಉಲಾಯ್ಪೋದು ದೇವರನ್ನ ದರ್ಶನ ಮಲ್ಪೇರು. ಮೊಸಳೆ ಇನಿಮುಟ್ಟೆ ಎರೆಗ್ಲ ದಾಲ ಮಲ್ದಿನ ಚರಿತ್ರೆನೇ ಇಜ್ಜಿ. ಈ ಮೊಸಳೆದ ಪಿರೌಡು ಒಂಜಾತ್ ಕಥೆಗಳುಂಡು. ಆ ಕಥೆದಾದ ಈ ಕ್ಷೇತ್ರದ ವಿಚಾರದಾದ ತಿರುಗ ಬಲೆ ಎಲ್ಲ ಕಥೆ. ಪ್ರಥಮವಾಗಿ ನಾವು ಶ್ರೀದೇವರ ವಿಗ್ರಹದ ಬಗ್ಗೆ ಹೇಳಬೇಕು. 1996ರಲ್ಲಿ ವಿಗ್ರಹದ ರಚನೆಯನ್ನು ಆರಂಭಿಸಿ 2008ರಲ್ಲಿ ನಾವು ಬ್ರಹ್ಮಕಲಶವನ್ನು ಮಾಡಿದ್ದೆವು. ಗರ್ಭಗುಡಿಯೊಳಗೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಮತ್ತು ಭೂದೇವಿ ಶ್ರೀದೇವಿ ಸಹಿತನಾಗಿದ್ದಾರೆ. ಅದರೊಟ್ಟಿಗೆ ಗರುಡ ಹನುಮಾನಿಕೆಗರು ಕೂಡ ಅದೃಶ್ಯ ರೂಪದಲ್ಲಿದ್ದಾರೆ ಅಂತ ಹೇಳುವ ಸಂಕಲ್ಪದಲ್ಲಿ ಕ್ಷೇತ್ರದಲ್ಲಿ ಪ್ರತಿಷ್ಠೆ ನಡೆದಿದೆ. ವಿಗ್ರಹದ ಬಗ್ಗೆ ಹೇಳೋದಾದರೆ ವಿಗ್ರಹ ಕಡು ಶರ್ಕರ ಪಾಕ ಅಂತ ಹೇಳುವಂಥ ಒಂದು ಅತಿ ವಿನೂತನವಾದಂಥ ಮತ್ತು ವಿಶಿಷ್ಟವಾದ ಒಂದು ಶೈಲಿಯಲ್ಲಿ ಮಾಡಿದಂಥದ್ದು. ಇದರಲ್ಲಿ ಯಾವುದೇ ಲೋಹಗಳನ್ನು ನಾವು ಉಪಯೋಗ ಮಾಡಲಿಲ್ಲ. ಇದು ಬರೀ ಒಂದು ಮರದ ಸ್ಕೆಲಿಟನನ್ನು ಮಾಡಿ ಆ ನಂತರ ಲೇಪನಗಳ ಮೂಲಕವಾಗಿ ವಿಗ್ರಹವನ್ನು ತಯಾರು ಮಾಡಿದ್ದು. ಹೆಚ್ಚು ಕಡಿಮೆ 65 ಗಿಡಮೂಲಿಕೆಗಳನ್ನು ನಾವು ಉಪಯೋಗ ಮಾಡಿದ್ದೇವೆ. ನೇಪಾಳದಿಂದ ಕೂಡ ತಂದಂಥ ಸುವಸ್ತುಗಳನ್ನು ಉಪಯೋಗ ಮಾಡಿದ್ದೇವೆ. ಹೆಚ್ಚು ಕಡಿಮೆ 97ರಿಂದ 2007ರವರೆಗೆ ಈ ವಿಗ್ರಹದ ರಚನೆಗೆ ಕಾಲವನ್ನು ಹಿಡಿದಿದೆ. ಇದಕ್ಕೆ ಲೇಪನಗಳು, ಇದರ ಬಣ್ಣ ಅಂತ ಹೇಳುವಂಥದ್ದು ಎಲ್ಲ ಗಿಡಮೂಲಿಕೆಗಳಿಂದ ಅಥವಾ ಹೂವಿನಿಂದ ತೆಗೆದ ರಸವನ್ನು ಉಪಯೋಗ ಮಾಡಿ ಬಣ್ಣ ಕೊಟ್ಟಂಥದ್ದು. ಯಾವುದೇ ಕೃತಕವಾದ ವಸ್ತುಗಳನ್ನು ಉಪಯೋಗ ಮಾಡಲೇ ಇಲ್ಲ. ಇದು ಪ್ರಧಾನವಾದ್ದು. ಈ ಕಡು ಶರ್ಕರ ವಿಗ್ರಹ ಅಂತ ಮಾಡುವಂಥದ್ದು ಒಬ್ಬ ಕೇರಳದಲ್ಲಿ ಇರುವಂಥದ್ದು ಆಲ್ವದಲ್ಲಿ ಕೈಲಾಸ ಅಂತ ಹೇಳುವಂಥ ಶಿಲ್ಪಿ ಈ ವಿಗ್ರಹದ ರಚನೆಯನ್ನು ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಬಹಳಷ್ಟು ವರ್ಷಗಳ ಚರಿತ್ರೆ ಇದೆ. ಒಂದು ನಂಬಿಕೆಯ ಪ್ರಕಾರ ದ್ವಾಪರ ಯುಗದ ಅಂತ್ಯದಲ್ಲಿ ಅಗಸ್ತ್ಯ ಮುನಿ ತಪಶಕ್ತಿಯ ಮೂಲಕವಾಗಿ ಈ ಕ್ಷೇತ್ರವನ್ನು ರಚನೆ ಮಾಡಿ ಆ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ. ಇನ್ನೊಂದು ಅಗಸ್ತ್ಯ ಮುನಿಯ ಶಿಷ್ಯ ಬಿಲ್ವಮಂಗಲ ಸ್ವಾಮಿ ಈ ಕ್ಷೇತ್ರದಲ್ಲಿ ದೇವರ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದರು ಅಂತ ಹೇಳುವಂಥದ್ದು ಇನ್ನೊಂದು ನಂಬಿಕೆ. ಇದು ಕೇರಳದಲ್ಲಿರುವಂಥ ಸರೋವರ ಕ್ಷೇತ್ರ, ಒಂದೇ ಒಂದು ಸರೋವರ ಕ್ಷೇತ್ರ. ದಕ್ಷಿಣ ಭಾರತದಲ್ಲಿ ನಿಮಗೆ ಎಲ್ಲಿಯೂ ಇಂಥ ಒಂದು ಕ್ಷೇತ್ರವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕೃತಕ ಸರೋವರಗಳಿರ್ಬೋದು, ನೈಸರ್ಗಿಕವಾದ ಸರೋವರ ಇರುವಂಥದ್ದು ಇಲ್ಲಿ ಮಾತ್ರ, ಅನಂತಪುರದಲ್ಲಿ. ಈ ಕ್ಷೇತ್ರದಲ್ಲಿ ಬಿಲ್ವಮಂಗಲ ಸ್ವಾಮಿ ದೇವರನ್ನು ಪೂಜಿಸ್ತಾ ಬರುವಂಥ ಸಮಯದಲ್ಲಿ ಯಾವಾಗಲೂ ಒಬ್ಬ ಬಾಲಕ, ಸಣ್ಣ ಮಗು ಬಂದು ತಂಟೆ ಮಾಡ್ತಾ ಇದ್ದ ಅಂತ ಹೇಳುವಂಥದ್ದು ಕೇಳಿ ಬರುವಂಥ ಇತಿಹಾಸ. ದಾಖಲೆಗಳು ನಮ್ಮ ಕೈಯಲ್ಲಿ ಏನಿಲ್ಲ. ಆದರೂ ಒಂದು ದಿವಸ ಸಹನೆ ಕೆಟ್ಟು ಬಿಲ್ವಮಂಗಲ ಋಷಿ ಮುನಿಗಳು ಏನು ಮಾಡಿದರು ಅಂದರೆ ಅವರ ಎಡಗೈಯ ದಂಡೆ ಕೈಯಲ್ಲಿ ಮಗುವನ್ನು ತಳ್ಳಿದರು. ಆವಾಗ ಇವರಿಗೆ ಒಂದು ಮಾತು ಅಶರೀರವಾಣಿ ಕೇಳಿತು, ಇನ್ನು ನಿನಗೆ ನನ್ನನ್ನು ಕಾಣಬೇಕಾದರೆ ಅನಂತನ ಕಾಡಿಗೆ ಬಾ ಅಂತ ಹೇಳುವಂಥ ಒಂದು ಮಾತು ಕೇಳಿತು. ಕೇಳಿ ಒಂದು ಪ್ರಭೆಯ ರೂಪದಲ್ಲಿ ಆ ಮಗು ಅಂತರ್ಧಾನನಾದ
ಅಂತ ಹೇಳುವಂಥದ್ದು ಒಂದು ಇತಿಹಾಸ. ಹಾಗೆ ನಿಮಗೆ ಅದಕ್ಕೆ ಕುರುವಾಗಿ ಈಶಾನ್ಯ ಭಾಗದಲ್ಲಿ ಒಂದು ಗುಹೆಯನ್ನು ಕಾಣಬಹುದು. ಆ ಗುಹೆಯ ಇನ್ನೊಂದು ತುದಿ ಇರುವಂಥದ್ದು ಮೊಗರಾಲಿನ ಸಮೀಪ ನಾಂಗಿ ಅಂತ ಹೇಳುವಂಥ ಜಾಗದಲ್ಲಿ. ಅಲ್ಲಿಂದ ದೇವರು ಕಡಲು ಮಾರ್ಗವಾಗಿ ಅನಂತನ ಕಾಡಿಗೆ ಹೋದರು ಅಂತಲೂ, ಆ ದೇವರನ್ನು ಹಿಂಬಾಲಿಸಿಕೊಂಡು ಬಿಲ್ವಮಂಗಲ ಸ್ವಾಮಿ ಹಿಂದೆ ಅನಂತ ಅನಂತ ಅಂತ ಕೂಗಿಕೊಂಡು ಹೋದರು ಅಂತಲೂ, ಅನಂತನ ಕಾಡಿನಲ್ಲಿ ತಿರುವನಂತಪುರದಲ್ಲಿ ಆವಾಗ ದೇವರು ಅವರಿಗೆ ಪ್ರತ್ಯಕ್ಷ ಆಗಿ ಸಿಕ್ಕಿದ ಅಂತಲೂ ಐತಿಹಾಸ ಇದು ಇರುವಂಥದ್ದು, ಪುರಾಣದ ಕಥೆ ಇರುವಂಥದ್ದು. ಹಾಗೆ ನೀವು ಅನಂತನ ಕಾಡಿಗೆ ಹೋದರೆ ಇಲ್ಲಿ ದೇವರು ಯಾವ ಭಂಗಿಯಲ್ಲಿ ಪ್ರತಿಷ್ಠೆ ಇದೆಯೋ ಅದೇ ರೀತಿಯ ಭಂಗಿಯಲ್ಲಿರುವಂಥ ಒಂದು ಪ್ರತಿಷ್ಠೆಯನ್ನು ಅಲ್ಲಿ ಕಾಣಬಹುದು. ಆನಂತರ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ ಕೂಡ ಅಲ್ಲಿ ರಚನೆ ಆಯಿತು. ಹಾಗಾಗಿ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ ತಿರುವನಂತಪುರ ಏನಿದೆ ಅಲ್ಲಿಗೆ ಮೂಲ ಸ್ಥಾನ ಈ ಅನಂತಪುರ ಅಂತ ಹೇಳುವಂಥದ್ದು ಒಂದು ನಂಬಿಕೆ. ಹಾಗಾಗಿ ಅಲ್ಲಿ ಬಿಲ್ವಮಂಗಲ ಸ್ವಾಮಿ ಏನು ಮಾಡಿದರು, ದೇವರನ್ನು ಕಂಡ ಕೂಡಲೇ ಪೂಜಿಸಬೇಕು. ಪೂಜಿಸಿದ ನಂತರ ಒಂದು ನೈವೇದ್ಯ ಸಮರ್ಪಣೆ ಮಾಡಬೇಕು. ಹಾಗೆ ನೈವೇದ್ಯ ಸಮರ್ಪಣೆ ಮಾಡುವುದಕ್ಕಾಗಿ ಹುಡುಕಾಡಿದಾಗ ಬಿಲ್ವಮಂಗಲ ಸ್ವಾಮಿಗೆ ಸಿಕ್ಕಿದ್ದು ಒಂದು ಮಾವಿನಕಾಯಿ. ಆ ಮಾವಿನಕಾಯಿಯನ್ನು ಗೆರಟೆಯಲ್ಲಿ ಇಟ್ಟು ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದರು. ಆದ್ದರಿಂದ ತಿರುವನಂತಪುರದಲ್ಲಿ ಈಗಲೂ ಕೂಡ ದಿವಸ ಮಾವಿನಕಾಯಿ ನೈವೇದ್ಯ ಆಗಲೇಬೇಕು ಅಂತ ಹೇಳುವಂಥದ್ದು ಶಿಷ್ಟಾಚಾರ ಈಗಲೂ. ಹಾಗಾಗಿ ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿಯ ಮೂಲ ಸ್ಥಾನ ಈ ಅನಂತಪುರ ಮತ್ತು ತಿರು ಅನಂತಪುರ ಅಂತ ಹೇಳುವಂಥದ್ದು ಸಂಕಲ್ಪ ಇರುವಂಥದ್ದು. ಈ ದೇಶನು ಬೊಲ್ದು ಚರ್ಮದ ಪರಂಗಿದ ಕುಲ್ಪಂಡ ಬ್ರಿಟಿಷರ್ ಆಳಿದು ಪುರಂಚಿತ್ತಿನ ಪೊರ್ತುಡು ಈ ದೇವಸ್ಥಾನ ಇತ್ತಿನಂಚಿತ್ತಿನ ಒಂಜಿ ಮೊಸಲೆಗೆ ಗುಂಡು ಹಾಕದ ಕೆರೆಯರಿಗೆ ಗುಂಡು ಹಾಕದ ಆ ಮೊಸಳೆ ಸೈತಿನದ ಬೊಕ್ಕ ವಿಚಿತ್ರ ರೀತಿಡು ಆ ಕಿರೆಟ್ಟು ತನ್ನಾತಿಗೆ ಒಂಜಿ ಮೊಸಳೆ ಮಿತ್ತು ಬತ್ತನಿಗೆ. ಆ ಮೊಸಳೆ ದಿನೋಲ ದೇವಸ್ಥಾನದ ಅಲ್ಪ ಜನಕಲಿಗೂ ತೂವರೆತ್ತಿಕೊಂಡು ಕಿರತ್ತ ನಡುಟು ಅತ್ತ ನನ್ನ ಮಿತ್ತಿಡು ಹೊರವರ ದೇವಸ್ಥಾನದ ಎದುರುಡೆ ಬರ್ತದೆ, ಕಡಿಬಾಕುಡು ಬರ್ತದೆ ಉಂತೊತ್ತಿನಲ್ಲ ಇರ್ತದೆ. ಆ ಮೊಸಳೆಗೆ ಒಂಜಿ ಪುದರ್ಲ ಆಯ್ತದೆ. ಬಬಿಯ ಪಂದು ಪುದರಿತ್ತಿನಂಚಿತ್ತಿನ ಆ ಮೊಸಳೆ ಮಾತೆರೆಗ್ಲ ಬಾರಿ ಖುಷಿ ಕೊರೊಂದಿತ್ತರು. ಎತ್ತೋ ಜನ ಆ ಮೊಸಳೆಂತೂ ಹೊರತ್ರನೆ ಬರೋಂತಾರೆ. ದೆಪಂಡ ಅವೊಂಜಿ ದೈವಿಕವೈನಂಚಿತ್ತಿನ ಮೊಸಳೆ ಪಣ್ಣಂಚಿತ್ತಿನ ಒಂಜಿ ನಂಬುಳಿಗೆ ಉಂಡು. ದೆಪಂಡ ಒಲ್ಪೊರ್ದು ಆ ಮೊಸಳೆ ಬತ್ತಂಡು ಅತ್ತಂದಣ ಏರು ಕಂತದ್ದು ಪಾಡಿಯೇರು ಅವು ಒಂಜೇ ಮೊಸಳೆ ದಯಗೊಪ್ಪುನು ಇಂಚಿತ್ತಿನ ಒಂಜಾತ ಪ್ರಶ್ನೆ ಅಲ್ಪ ಮೂಡುದು ಬತ್ತಂಡು. ಆ ಭವ್ಯ ಪಣ್ಣಂಚಿತ್ತಿನ ಮೊಸಳೆಲ್ಲ ಕೆಲವು ವರ್ಷದ್ದು ದುಂಬು ಸಹಿತುಕೊಂಡು 5 ಪಕ್ಕ ದಾದಾಂಡು ತೂಕ ಎಲ್ಲ ಆಮೇಲೆ ಈಗಾಗಲೇ ನಾನು ಹೇಳಿದೆ ದೇವರ ವಿಗ್ರಹದ ರಚನೆ. ಅದು ಅದಕ್ಕೆ ಉಪಯೋಗ ಮಾಡಿದಂಥ ವಸ್ತುಗಳು ಅಂತ ಹೇಳುವಂಥದ್ದು ಬಹಳ ವಿಶಿಷ್ಟವಾದ್ದು. ಕೃಷ್ಣಾಜಿನ ಉಂಟು, ಆಮೇಲೆ ಅದರಲ್ಲಿ ಆನೆ ತುಳಿದು ಮೆಟ್ಟಿನಿತ್ತ ಮಣ್ಣು ಉಂಟು, ಗೂಳಿ ತಿವಿದ ಮಣ್ಣು ಉಂಟು, ಜೇಡಿ ಮಣ್ಣು ಉಂಟು, ಅದರ ನಂತರ ಹುತ್ತದ ಮಣ್ಣುಗಳುಂಟು. ಹಾಗೆ ಬಹಳ ವಿಶಿಷ್ಟವಾದ ವಸ್ತುಗಳನ್ನು ಉಪಯೋಗ ಮಾಡಿದಂಥ ಒಂದು ಇದು. ಹಾಗಾಗಿ ಇಲ್ಲಿ ಪೂಜೆ ಒಂದು ಬಹಳ ಬೇರೆ ರೀತಿಯ ಪೂಜೆ. ಪ್ರಧಾನವಾದ ವಿಗ್ರಹಕ್ಕೆ ಆರತಿ ಮಾತ್ರ ನಾವು ಮಾಡ್ತೇವೆ, ಅರ್ಚನೆ ಮತ್ತು ಅಲಂಕಾರ ಇನ್ನೊಂದು ಮೂರ್ತಿಗೆ. ಹಾಗಾಗಿ ಇಲ್ಲಿ ಬಹುಬೇರ ಪದ್ಧತಿಯಲ್ಲಿ ನಡೆಯುವಂಥ ಪೂಜೆ, ಬಹುಬೇರ ವಿಧಾನ ಅಂತ ಹೇಳುವಂಥ ಪೂಜೆ. ದೇವರ ಅಭಿಷೇಕವನ್ನು ವಿಗ್ರಹವನ್ನು ಹೊರಗೆ ತಂದು ಅಭಿಷೇಕ ಮಾಡುವಂಥ ರೀತಿ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅಂದರೆ ಅಭಿಷೇಕ ಮೂರ್ತಿಗೆ ಮಾಡ್ತಾರೆ, ಇಲ್ಲಿ ಅಭಿಷೇಕಕ್ಕೆ ಮೂರ್ತಿಯನ್ನು ಹೊರಗೆ ತಂದು ಮಾಡುವಂಥದ್ದು. ಕಾರಣ ಏನು ಅಂತ ಹೇಳಿದರೆ ಆ ವಿಗ್ರಹಕ್ಕೆ ನೀರು ತಾಗಿದರೆ ಅಥವಾ ಬೇರೆ ಏನಾದರೂ ಅಲಂಕಾರಗಳು ಮಾಡಿದರೆ ಅದು ನೈಸರ್ಗಿಕ ಪ್ರಕ್ರಿಯೆಯಿಂದಾಗಿ ಆ ವಿಗ್ರಹಕ್ಕೆ ಹಾನಿ ಆದೀತು ಅಂತ ಹೇಳುವಂಥ ನಂಬಿಕೆ. ಇದು ಈ ವಿಗ್ರಹದ ಬಗ್ಗೆ ಹೇಳುವಂಥದ್ದು. ಇನ್ನೊಂದು ಇರುವಂಥದ್ದು, ಇಲ್ಲಿ ಅನಂತ ಪದ್ಮನಾಭನನ್ನು ಎಷ್ಟರ ಮಟ್ಟಿಗೆ ದೇವರು ಭಕ್ತಾದಿಗಳು ಪೂಜಿಸ್ತಾರೋ ಅಷ್ಟೇ ವಿಶ್ವಾಸದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಸರೋವರದಲ್ಲಿರುವ ಬಬಿಯ ಎನ್ನುವ ಮೊಸಳೆಯನ್ನು ಕೂಡ ಪೂಜೆ ಮಾಡ್ತಾರೆ, ನಂಬ್ತಾರೆ, ವಿಶ್ವಾಸಕ್ಕೆ ತಗೊಳ್ತಾರೆ ಅಂತ ಹೇಳುವಂಥದ್ದು ನಮಗೆ ಭಾಳಷ್ಟು ಹೆಮ್ಮೆಯ ವಿಷಯ. ಕಾರಣ ಇಲ್ಲಿ ಎಷ್ಟೋ ವರ್ಷಗಳಿಂದ ಒಂದು ಮೊಸಳೆ ಜೀವನ ಬದುಕ್ತಾ ಇದೆ. ಆದರೆ ತಲಾಂತರದಿಂದ ಎಷ್ಟು ಅಂತ ನಮಗೆ ಈಗ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ತಿಳಿದ ಪ್ರಕಾರ 1947ರಲ್ಲಿ ಆವಾಗ ಇಲ್ಲಿ ಬ್ರಿಟಿಷರ ಕ್ಯಾಂಪ್ ಇತ್ತು. ಆ ಕ್ಯಾಂಪಿನ ಸೈನಿಕನೊಬ್ಬ ಬಂದು ಇದೇ ಮರದ ಅಡಿಯಲ್ಲಿ ಅದನ್ನು ಗುಂಡು ಹೊಡೆದು ಕೊಂದ ಅಂತ ಹೇಳುವಂಥ ಒಂದು ಚರಿತ್ರೆ ಇದೆ. ಹಾಗೆ ಆಗಿ ಸ್ವಲ್ಪ ದಿವಸದಲ್ಲೇ ಇನ್ನೊಂದು ಮೊಸಳೆ ಈ ಕೆರೆಯಲ್ಲಿ ಪ್ರತ್ಯಕ್ಷ ಆಯಿತು ಅಂತ ಹೇಳುವಂಥದ್ದು.
ನಾನು ಬಹಳ ಅಡಿಗೆರೆ ಹಾಕಿ ಹೇಳ್ತೇನೆ, ಪ್ರತ್ಯಕ್ಷ ಆಯಿತು ಅಂತ. ಕೆಲವರು ತಂದು ಹಾಕಿದ್ದು ಅಂತ ಹೇಳ್ಬೋದು, ಆದರೆ ತಂದು ಹಾಕಿದರೆ ಅದು ಖಂಡಿತವಾಗಿಯೂ ಎಲ್ಲಿಯೂ ನಿಲ್ಲಕ್ಕಿಲ್ಲ. ಮೊಸಳೆ ಅಂತ ಹೇಳುವಂಥದ್ದು ಬಹಳ ಕ್ರೂರ ಪ್ರಾಣಿ ಅಂತ ನಂಬಿಕೆ. ಅಂಥ ಮೊಸಳೆ ಇಲ್ಲಿ ಪ್ರತ್ಯಕ್ಷ ಆಯಿತು ಅಂತ ಹೇಳುವಂಥದ್ದು ಬಹಳ ಅದ್ಭುತ. ಅದು ಆ ಮೊಸಳೆ 2022ರಲ್ಲಿ ದೈವಾಧನೆ ಆಯಿತು. ಆ ನಂತರ 2023ರಲ್ಲಿ 1 ವರ್ಷ 33 ದಿವಸದ ನಂತರ ಈಗ ನೀವು ಕಾಣುವಂಥ ಮೊಸಳೆ ಇಲ್ಲಿ ಪ್ರತ್ಯಕ್ಷ ಆಯಿತು. ಅದು ಪ್ರತ್ಯಕ್ಷ ಆಗುವಾಗ ಭಾಳ ಸಣ್ಣ ಮರಿ ಇತ್ತು. ಈಗ ನೀವು ಕಾಣುವಂಥ ಮೊಸಳೆಯಾಗಿ ಅದು ಇಲ್ಲಿ ಬೆಳೆದಿದೆ. ಹಾಗಾಗಿ ಅದು ಯಾರಿಗೂ ಏನನ್ನು ಮಾಡೋದಿಲ್ಲ. ನಾವು ಅದನ್ನು ಸಸ್ಯಾಹಾರಿ ಮೊಸಳೆ ಅಂತಲೇ ಕರೆಯೋದು. ಕಾರಣ ಅದಕ್ಕೆ ನಾವು ಯಾವುದೇ ಮಾಂಸಾಹಾರವನ್ನು ಕೊಡ್ತಾಯಿಲ್ಲ. ದೇವರ ಪ್ರಸಾದ ಏನಿದೆ ನೈವೇದ್ಯ, ಅದನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾವು ಕೊಡ್ತೇವೆ. ಇದುವರೆಗೆ ಯಾವ ಮೊಸಳೆಯು ಯಾರಿಗೂ ಏನನ್ನೂ ಹಾನಿ ಮಾಡಲಿಲ್ಲ, ತೊಂದರೆ ಕೊಡಲಿಲ್ಲ ಅಂತ ಹೇಳುವಂಥದ್ದು ಬಹಳ ಒತ್ತಿ ಹೇಳಬೇಕಾದ ವಿಷಯ. ಬಬ್ಬಿಯ ಪನ್ನಂಚಿತ್ತಿನ ಮೊಸಳೆ ದೇವರಿಗೆ ಪಾಡ್ನಂಚಿತ್ತಿನ ನೈವೇದ್ಯನೂ ತಿನ್ನೊಂದಿತ್ತನು. ಅವು ಮಾಸ ತಿನ್ನೊಂತಿಜಿ ತರಕಾರಿ ತಿನ್ನೊಂತಿರಂಚಿತ್ತಿನ ಮೊಸಳೆ ಪಂದೆ ಉದರಾದಿತ್ತನು. ಅಂಚಿತ್ತಿನ ಆ ಬಬ್ಬಿಯ ಪನ್ನಂಚಿತ್ತಿನ ಮೊಸಳೆ ತೀರ್ಪೋಯ್ನದ್ದು ಕೆಲವು ವರ್ಷದ ಬೊಕ್ಕ ಇಂಚೋ ಕುಡಂಜಿ ಮೊಸಳೆ ಆ ಕಿರೆಟ್ಟು ತುವರೆ ತಿಕ್ಕಂಡು ವಿಚಿತ್ರ ಬಂಡ ಈ ಮೊಸಳೆಲ್ಲ ಬೋಲ್ಪುರದು ಬತ್ತನು ಎಂಚ ಬತ್ತನು ಪನ್ನಂಚಿತ್ತಿನ ಪ್ರಶ್ನೆಗೆ ಇನಿಕ್ಲ ಉತ್ತರ ತೆಗೆದಿಜಿ. ಈ ಮೊಸಳೆಲ್ಲ ಇತ್ತೆಲ ಆ ಕಿರೆಟ್ಟೆ ಉಂಡು ಹೆಚ್ಚಾದ ಕಾಂಡದ ಪೊರ್ತುಡು ಕೆಲವರಿಗೆ ತುವರೆ ತಿಕ್ಕೊಂಡು ಅಂಚಂದು ಈ ಮೊಸಳೆಲ್ಲ ಮಾತೆರೆಗಳ ತುವರೆ ತಿಕ್ಕುಜಿ. ಆ ಮೊಸಳೆನ ತೂಪಿನಲ್ಲ ಒಂಜಿ ಯೋಗ ಬೋರ್ಡು ಒಂದು ತಿರಿತಿನೊಕ್ಕಲು ಬಂತೇಳಿ ವಿಶೇಷವಾದ ದೊಂಬುದ ಪೊರ್ತುಡು ಮಧ್ಯಾಹ್ನಗ ಮಿತ್ತು ಬರ್ಪಿನಿ ಕಮ್ಮಿ ಒವ್ವಾಂಡಲ ಒಂಜಿ ಕಡೆಟ್ಟು ಕಾಂಡದ ಪೊರ್ತುಡು ಮಿತ್ತು ಬರ್ಪುಣಿಗೆ ಅಂಚಿತ್ತಿನ ಮೊಸಳೆದ ಕಥೆದಾದ ವಿಶೇಷವಾದ ಮೂಲ್ ನಡಪನಂಚಿತ್ತಿನ ಆ ಪೂಜಲ್ದಾದ ಹತ್ತಂದಾಂಡ ಮುಲ್ಪ ಆತಿನಂಚಿತ್ತಿನ ಕಥೆಗುಲ್ದಾದ ಮುಂದೆ ಪೂರ ತೆರಿಗ ಬಲೆ ಎಲ್ಲ ಕಥೆ. ಇನ್ನು ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೀತದೆ. ಮತ್ತು ನಾವು ಕ್ಷೇತ್ರದಲ್ಲಿ ಅನ್ನದ ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತೇವೆ. ಅನ್ನಪ್ರಸಾದ ವಿತರಣೆ ಅಂತ ಹೇಳಿದರೆ ನಾವು ಆರಂಭದ ಸಮಯ ಮಾತ್ರವನ್ನು ಇಟ್ಟುಕೊಂಡಿದ್ದೇವೆ. 1 ಗಂಟೆಗೆ ನಾವು ಅನ್ನಪ್ರಸಾದ ವಿತರಣೆ ಆರಂಭ ಮಾಡ್ತೇವೆ. ಆದರೆ ಅದನ್ನು ಕೊನೆಗೊಳಿಸುವುದು, ಅನ್ನಪ್ರಸಾದ ವಿತರಣೆಯನ್ನು ನಿಲ್ಲಿಸುವುದು, ಪ್ರತಿಯೊಬ್ಬ ಭಕ್ತನಿಗೂ ಅನ್ನಪ್ರಸಾದ ವಿತರಣೆ ಆಗಿದೆ ಅಂತ ಹೇಳುವುದನ್ನು ಗಮನಿಸಿಕೊಂಡೇ ನಾವು ಮಾಡ್ತೇವೆ. ಹಾಗಾಗಿ ಅನ್ನಪ್ರಸಾದ ವಿತರಣೆಗೆ ಮಿತಿ ಅಂತ ಇಟ್ಟುಕೊಳ್ಳಿಲ್ಲ. ದಿವಸ ಆಗಲೂ 5 ಬಗೆಯ ಅನ್ನಪ್ರಸಾದಕ್ಕೆ ನಾವು 5 ಬಗೆಯ ಇದನ್ನು ಕೊಡ್ತಾ ಇದ್ದೇವೆ. ಹಾಗೆ ಅದು ಅನ್ನಪ್ರಸಾದವನ್ನು ಸ್ವೀಕರಿಸಿದಂಥ ಭಕ್ತಾದಿಗಳು ಅದರ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರ ನಡೆಯುವಂಥದ್ದು ಮಲಬಾರ ದೇವಸ್ವ ಬೋರ್ಡ್ ಅಂತ ಹೇಳುವಂಥ ನಮ್ಮ ಕೇರಳದ ಮುಜರಾಯಿ ಇಲಾಖೆಯ ಅಧೀನದಲ್ಲಿ ದೇವಸ್ಥಾನ ಇದೆ. ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಬೇಕಾದರೆ ಭಕ್ತಾದಿಗಳ ಹಣವೇ ಪ್ರಧಾನವಾದ ಒಂದು ವಿಚಾರ. ಸರ್ಕಾರದಿಂದ ಜೀರ್ಣೋದ್ಧಾರಕ್ಕೆ ಅಂತ ಯಾವುದೇ ಧನ ಸಹಾಯ ಬರೋದಿಲ್ಲ. ಭಕ್ತಾದಿಗಳ ಹಣದಿಂದ ನಾವು ಜೀರ್ಣೋದ್ಧಾರ ಮಾಡ್ತೇವೆ. ಈಗ ಜೀರ್ಣೋದ್ಧಾರ ಕಾರ್ಯಗಳಾಯಿತು. ಹೆಚ್ಚು ಕಡಿಮೆ 1 ಕೋಟಿ ಹತ್ರ ನಾವು ಖರ್ಚು ಮಾಡಿದೆವು. ನಮಸ್ಕಾರ ಮಂಟಪದ ಪುನರ್ರಚನೆ, ಆಮೇಲೆ ಸೇತುವೆಯಲ್ಲಿ ಮೊದಲು ಕಾಂಕ್ರೀಟ್ ಸೇತುವೆ ಇತ್ತು, ಆ ಸೇತುವೆಯನ್ನು ತೆಗೆದು ಈಗ ಸ್ಟೀಲು ಸೇತುವೆಯನ್ನು ಮಾಡಿದ್ದೇವೆ. ಅದನ್ನು ಮೇಲಕ್ಕೆ ಎತ್ತಬಹುದು. ಕ್ಷೇತ್ರದಲ್ಲಿ ದೇವರಿಗೆ ಒಂದು ತೆಪ್ಪೋತ್ಸವವನ್ನು ಆರಂಭ ಮಾಡಬೇಕು ಅಂತ ಹೇಳುವಂಥ ಇರಾದೆಯಲ್ಲಿ ನಾವಿದ್ದೇವೆ. ಮೊದಲು ಅನಂತಪುರದ ತೆಪ್ಪೋತ್ಸವ ಅಂತ ಹೇಳೋದು ಬಹಳ ಪ್ರಧಾನವಾದ, ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಸಂಗತಿ ಆಗಿತ್ತು. ಆದರೆ ಅದು ಕ್ರಮೇಣ ಯಾವುದೋ ಕಾರಣಕ್ಕೆ ನಿಂತು ಹೋಯಿತು. ಈಗ ಪುನಃ ಆರಂಭ ಮಾಡಬೇಕು ಅಂತ ಹೇಳುವಂಥ ದೈವಜ್ಞರ ನಿರ್ದೇಶನಾನುಸಾರ ಅದನ್ನು ಪ್ರದಕ್ಷಿಣೆ ಬರುವುದಕ್ಕೆ ಅನುವು ಆಗುವ ಹಾಗೆ ನಾವು ಅದರ ಸಂಕವನ್ನು ಮೇಲಕ್ಕೆ ಎತ್ತುವಂಥ ಒಂದು ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೇವೆ. ಕ್ಷೇತ್ರಕ್ಕೆ ಬರುವಂಥ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿದ್ದೇವೆ. ಇನ್ನು ಪ್ರದಕ್ಷಿಣಾ ಸುತ್ತಲೂ ಮಾಡುವಂಥ ಯೋಜನೆಯಲ್ಲಿ ನಾವಿದ್ದೇವೆ. ಅದು ಯಾಕೆಂದರೆ ಈಗ ಪರಿಸ್ಥಿತಿಗೆ ಬಹಳ ಅಗತ್ಯ ಇದೆ. ಒಂದನೇ ಬಿಸಿಲಿನ ತಾಪವನ್ನು ಸಹಿಸಿಕೊಳ್ಳೋಕ್ಕಾಗುವುದಿಲ್ಲ. ಮಳೆಗಾಲದಲ್ಲಿ ಕಾಲು ಜಾರುವ ಕಾರಣ ಪ್ರದಕ್ಷಿಣಾ ಪಥಕ್ಕೆ ಮಾಡಬೇಕು ಅಂತ ಹೇಳುವಂಥ ಒಂದು ಇರಾದೆಯಲ್ಲಿದ್ದೇವೆ. ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳನ್ನು ನಾನು
ಹಾರ್ದಿಕವಾಗಿ ಈ ಕ್ಷೇತ್ರಕ್ಕೆ ಸ್ವಾಗತಿಸ್ತೇನೆ. ಮಾತ್ರ ಅಲ್ಲ, ಪ್ರಧಾನವಾದ ಒಂದು ವಿಚಾರ ಅಂತ ಹೇಳುವಂಥದ್ದು ಕ್ಷೇತ್ರದ ಜೀರ್ಣೋದ್ಧಾರ. ಈ ದೇವರನ್ನು ನಂಬುವಂಥ ಪ್ರತಿಯೊಬ್ಬ ಭಕ್ತನಿಂದ ಕನಿಷ್ಠ 1 ರೂಪಾಯಿ ಆದರೂ ಇದಕ್ಕೆ ಸಲ್ಲಬೇಕು ಅಂತ ಹೇಳುವಂಥ ಇರಾದೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಇರುವುದು. ಹಾಗಾಗಿ ಎಲ್ಲ ಭಕ್ತಾದಿಗಳು ಜೀರ್ಣೋದ್ಧಾರಕ್ಕೆ ಸಹಕರಿಸಬೇಕು ಅಂತ ವಿನಯಪೂರ್ವಕವಾಗಿ ವಿನಂತಿಸಿಕೊಂಡು, ಇಲ್ಲಿಯ ವಾರ್ಷಿಕ ಉತ್ಸವ ಅಂತ ಹೇಳುವಂಥದ್ದು ಕುಂಭ 14, ಅದು ಫೆಬ್ರವರಿ ತಿಂಗಳು 26 ಅಥವಾ 27 ಬರ್ತದೆ. ಅಕ್ಟೋಬರ್ ತಿಂಗಳಿನಲ್ಲಿ ನವಾನ ಬರ್ತದೆ. ಇಲ್ಲಿ ವಿಶೇಷ ಸೇವೆ ಅಂತ ಹೇಳುವಂಥದ್ದು ಕಾರ್ತಿಕ ಪೂಜೆ. ಕಾರ್ತಿಕ ಪೂಜೆಯಲ್ಲಿ ವಿಶೇಷ ಕಾರ್ತಿಕ ಪೂಜೆ ಮತ್ತು ಕಾರ್ತಿಕ ಪೂಜೆ ಅಂತ ಉಂಟು. ಆಮೇಲೆ ಪಂಚಕಜ್ಜಾಯ, ಆಮೇಲೆ ಕುಂಕುಮಾರ್ಚನೆ ಇದೆ. ಸಾಧಾರಣವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂಥ ಸೇವೆಗಳು ಇಲ್ಲಿ ನಡೀತದೆ. ಗಣಪತಿ ಹೋಮ ಕೂಡ ನಾವು ಇಲ್ಲಿ ಸೇವಾ ರೂಪದಲ್ಲಿ ಮಾಡಲಿಕ್ಕೆ ಅವಕಾಶ ಉಂಟು. ಅಲ್ಲಿ ಎಷ್ಟೋ ಜನ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರ ಕಾರ್ಯಸಿದ್ಧಿ ಆದ ನಂತರ ಇಲ್ಲಿ ಬಂದು ಅದನ್ನು ಇಂಥ ಕಾರ್ಯ ಆಗಿದೆ ನಮಗೆ ಅಂತೇಳಿ ಅದನ್ನು ಉದಾಹರಣೆ ಹೇಳಿ ಹೋಗ್ತಾರೆ. ಮತ್ತು ನಮಗೆ ಪ್ರತ್ಯಕ್ಷವಾಗಿ ಅಂಥ ಪವಾಡಗಳನ್ನು ನಾವು ಮೊದಲಾಗಿ ಹೇಳುವಂಥದ್ದು ಏನಂದರೆ ಈ ಬಬಿಯಾ ಎನ್ನುವ ಮೊಸಳೆ. ಯಾಕೆಂತ ಹೇಳಿದರೆ ಮೊಸಳೆ ಅತ್ಯಂತ ಕ್ರೂರ ಪ್ರಾಣಿ ಅಂತ ಹೇಳುವಂಥದ್ದು. ಅದು ಬಂದು ನಮಗೆ ಕಾವಲುಗಾರನ ಕೆಲಸ ಕೂಡ ಮಾಡ್ತದೆ. ಅದು ನಡೆಯಲ್ಲಿ ಮಲಗ್ತದೆ, ಗರ್ಭಗುಡಿಯ ಬಾಗಿಲಿಗೆ ಹೋಗುವ ಮೆಟ್ಟಿಲಿನ ಹತ್ತಿರ ಬಂದು ಮಲಗ್ತದೆ. ಯಾರಿಗೂ ಏನೂ ಇದುವರೆಗೆ ಮಾಡಲಿಲ್ಲ. ಅದನ್ನೇ ನಾವು ದೇವರ ಪವಾಡ ಅಂತ ಕರೆಯೋದು. ಮತ್ತು ಇನ್ನೊಂದು ಹೇಳಿದರೆ, ಒಂದು ಮೊಸಳೆ ಇದಾಗಿ ದೇವರ ಹರಿಪಾದ ಸೇರಿದರೆ ಇನ್ನೊಂದು ಮೊಸಳೆ ಅಲ್ಲಿ ಪ್ರತ್ಯಕ್ಷ ಆಗ್ತದೆ ಅಂತ. ಯಾವತ್ತೂ ನಾವು ಮೊಸಳೆ ಸಣ್ಣದು ಮೊಸಳೆ ಆಗಿತ್ತು, ಮರಿಯಾಗಿತ್ತು. ಅದು ಈಗ 2-3 ವರ್ಷ ಆಗ್ತಾ ಬಂತು. ನಾಡ್ದು ನವಂಬರ್ ಬಂದರೆ 3 ವರ್ಷ ಆಯಿತು. ಆ 3 ವರ್ಷದಲ್ಲಿ ಅದು ಇಷ್ಟು ಬೆಳವಣಿಗೆಯನ್ನು ಕಂಡಿದೆ. ಯಾರಿಗೂ ಏನು ಮೊಸಳೆ ತೊಂದರೆ ಮಾಡಲಿಲ್ಲ ಅಂತ ಹೇಳೋದೇ ಒಂದು ಪವಾಡ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಅಲ್ಲ, ಅದು ಕೆಲವು ಸಲ ನಾವು ಪ್ರಸಾದ ಕೊಡಲಿಕ್ಕೆ ಕರೆದ್ರೆ ಅದು ಬರ್ತದೆ, ಕೆಲವು ಸಲ ಇಲ್ಲ ಅಂತ ಇಲ್ಲ. ಆದರೆ ಕರಿಯುವಾಗ ಅದು ಬರಬೇಕು ಅಂತೇನಿಲ್ಲ. ಅದು ಕೆಲವು ಸಲ ಈಗ ಯಾಕೆಂದರೆ ನಮ್ಮ ಬಿಸಿಲು ಇದೆಯಲ್ಲ, ಇದು ದೊಡ್ಡ ಒಂದು ಘಟಕ ಆಗಿದೆ. ಯಾಕೆಂದರೆ ಆ ನೀರು ಬಿಸಿ ಆಗ್ತದೆ. ಬಿಸಿ ಆಗುವಾಗ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಏನೋ. ಹಾಗಾಗಿ ಅದು ಗುಹೆಯ ಒಳಗೆ ಇರ್ತದೆ. ಸಾಮಾನ್ಯ ಬೆಳಗ್ಗೆ ಕೂಡ ಇವತ್ತು ಕೂಡ ಬೆಳಗ್ಗೆ ಅಲ್ಲೇ ಗರ್ಭಗುಡಿಯ ಪಕ್ಕದ ಇದರಲ್ಲಿ ಪಾದುಕೆಯಲ್ಲಿ ಮಲಗಿಕೊಂಡಿರ್ತದೆ. ಹಾಗಾಗಿ ವಿಶೇಷವಾಗಿ ಮತ್ತು ನಾವು ಮೊಸಳೆ ಒಂದೇ ಇರೋದು, ಅದು ಒಂದೇ. ಅದರಲ್ಲಿ ಅದು ಗಂಡು ಹೆಣ್ಣು ಅಂತ ನಮಗೆ ಗೊತ್ತಿಲ್ಲ. ಆ 22ರಲ್ಲಿ ತೇರಿ ಹೋದ ಮೊಸಳೆ ಗಂಡಾಗಿತ್ತು. ಯಾಕೆಂದರೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಾಗ ನಮಗೆ ಅದು ಗಂಡು ಅಂತ ತಿಳಿದು ಬಂತು. ಈಗ ಇರೋದು ಹೆಣ್ಣೋ ಗಂಡು ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ಎಲ್ಲಿಂದ ಬಂತು ಅಂತ ಕೇಳಿದರೂ ನಮಗೆ ಗೊತ್ತಿಲ್ಲ. ಹೇಗೆ ಬಂತು ಅಂತ ಕೇಳಿದರೂ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಅದು ಪ್ರತ್ಯಕ್ಷ ಆಯಿತು. ಪ್ರತ್ಯಕ್ಷ ಆಗೋದು ಅಂತ ಹೇಳಿದರೆ ಅದರ ಅರ್ಥ ನಿಮಗೆ ಗೊತ್ತು. ಕಳೆದ ಏಪ್ರಿಲ್ನಲ್ಲಿ ಕ್ಲೀನ್ ಮಾಡಿದೆವು. ಕ್ಲೀನ್ ಮಾಡೋ ಮೊದಲು ಹೇಳಿದರು, ಅಗಸ್ತ್ಯ ಮುನಿ ತಪಸ್ಸು ಮಾಡಿ ಹೋಮಕುಂಡಗಳು ಇದರಲ್ಲಿ ಉಂಟು ಅಂತ ಹೇಳಿದರು. ಆ ಹೋಮಕುಂಡಗಳ ಅನುಭವ ನಮಗೆ ತುಂಬ ಆಗಿದೆ. ಕುರುಹುಗಳಿತ್ತು. ಯಾಕೆಂದರೆ ಇಲ್ಲಿ JCB ಬೀಳೋದು ಅದರ ಇಡೀ ಟೈರ್ ಒಳಗೆ ಹೂತು ಹೋಗಿದೆ. ಕಳ್ಳಬಾವಿಗಳು ಅಂತ ಹೇಳೋದಿಲ್ಲ, ಆ ರೀತಿಯ ಕುಂಡಗಳು ಉಂಟು. ಇದನ್ನು ಏಪ್ರಿಲ್ನಲ್ಲಿ ನಾವು ಕ್ಲೀನ್ ಮಾಡಿದ್ದು. 57 ಲೋಡು ನಮಗೆ ಇಲ್ಲಿಂದ ನಾವು ಲಿಫ್ಟ್ ಮಾಡಿದ್ದೇವೆ. ಕೆಸರು ಲಿಫ್ಟ್ ಮಾಡಿ ಆ ನಂತರ ನಾವೀಗ ಸೇಫ್ಟಿಗೆ ಬೇಕಾಗಿ ನಾವು ಅದನ್ನೆಲ್ಲ ಹಾಕಿದ್ದೆ. ಅಂದರೆ ಜನಗಳೆಲ್ಲ ಇಳಿತಾರೆ. ಇದು ಅಂತ ಹೇಳಿದರೆ ನಮಗೆ ಒಂದು ನಂಬಿಕೆ ಪ್ರಕಾರ ಇದು ವೈಕುಂಠದಲ್ಲಿ ಮಹಾವಿಷ್ಣು ಹೇಗೆ ಇದ್ದಾನೆ, ಭೂದೇವಿ ಶ್ರೀದೇವಿ ಸಹಿತನಾಗಿ, ಅಲ್ಲಿದ್ದದ್ದು ಕಡಲು, ಹಾಲಿನ ಸಮುದ್ರ. ಇಲ್ಲಿ ನೀರು H2O ಆದರೂ ಕೂಡ ಇದು ಹಾಲು ಅಂತ ಹೇಳುವಂಥ ಒಂದು ಸಂಕಲ್ಪ, ನಂಬಿಕೆ. ಹಾಗಾಗಿ ಇದು ಭೂಲೋಕದ ವೈಕುಂಠ ಅಂತ ನಾವು ಜನ ಹೇಳ್ತಾರೆ. ಜನನ ಹಾಗೆ ನಂಬಿಕೊಂಡಿದ್ದಾರೆ. ಇಲ್ಲಿ ಕೂಡ ಕೂತದ್ದು ನೋಡಿ. ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಮಲಗಿದ. ಯಾಕೆಂತ ಹೇಳಿದರೆ ಇಲ್ಲಿಂದ ಹೋದ ಕ್ಷೀಣದಲ್ಲಿ ದೇವರಿಗೂ ಒಂದು ಕ್ಷೀಣ ಇದೆ. ಹಾಗಾಗಿ ಆ ಕ್ಷೀಣದಲ್ಲಿ ಅಲ್ಲಿ ಮಲ್ಕೊಂಡ ಅಂತ ಹೇಳುವಂಥ ಒಂದು ನಂಬಿಕೆ. ಯಾಕೆಂದರೆ ದೇವರು ಒಂದು ಮನುಷ್ಯ ರೂಪದಲ್ಲಿ ಬರುವಾಗ ಮನುಷ್ಯನಿಗಿರುವಂಥ ಸ್ವಾಭಾವಿಕವಾದ ಗುಣಗಳಿರ್ತದೆ. ಈ ಮೊಸಳೆ ಉಪ್ಪುನಂಚಿತನ ದೇವಸ್ಥಾನ ಓವು ಮುಲ್ಪದ ಶಕ್ತಿ ಓವು ಅತ್ತಂದಂಡ ಈ ಜಾಗ ಉಪ್ಪು ನೋಲು ಒಂದು ಕೇಣಂದಾಂಡ ಒಂದು ಕುಂಬ್ಳ ಸೀಮೆದ
ಅನಂತಪುರ ಪನ್ನಂಚಿತ್ತಿನ ಕ್ಷೇತ್ರ. ಅನಂತಪುರದ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಕಿರೆಟ್ ಈ ಮೊಸಳೆ ಉಂಡು. ತಿರುವನಂತಪುರಗ್ಲ ಈ ಕ್ಷೇತ್ರಗಳ ಬಾರಿ ಮುಟ್ಟದ ಸಂಬಂಧ ಉಂಡು. ಮುಲ್ಪೊರ್ದೆ ಆ ಶಕ್ತಿ ಜತ್ತು ಪೋದು ತಿರುವನಂತಪುರಡು ನೆಲೆಯಾತಿನ ಬನ್ನಂಚಿತ್ತಿನ ಒಂಜಿ ಕಥೆಲ ಉಂಡು. ಈ ಕ್ಷೇತ್ರದ ಕಥೆಗಳನ್ನ ಕೇರ್ನಗ ಮುಲ್ಪ ನಡಪನಂಚಿತ್ತಿನ ವಿಸ್ಮಯಲಂತುನಗ ನಮ್ಮ ಬಾಯಿಡ್ ಪಟ್ಟನಂಚಿತ್ತಿನ ಒಂದು ಶಬ್ದ ಎಲ್ಲ ಕಥೆ.